ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸಚಿನ್ ವಾಲಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ಮಧ್ಯದಾಗೆ ಯಾರು ನೋಡ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರ್ಸಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಬೈಲಹೊಂಗಲ ಸಮೀಪದ ಸಂಪ್ರಾವಿ ಗ್ರಾಮದ ಅಲ್ಲಿಯ ಪ್ರಾಚೀನ ಕಾಲದ ಏನೇನು ಅದಾವಲ್ಲ ಅವನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೇನೆ. ಈಗ ಅವ್ರ ಊರಿನ ಗುಡಿ, ಅಲ್ಲಿ ಅವ್ರ ಊರಿಗೆ ಹೋಗಿ ಎಂಟ್ರೆನ್ಸ್ ಹೋಗೋಣ ಒಂದು ಬಸವೇಶ್ವರ ಗುಡಿ ಐತಿ, ಅಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಸ್ನೇಹಿತರೆ, ಈಗ ನಾವು ಎಲ್ಲಿದ್ದೇವೆ ಅಂತಂದ್ರೆ ಸಂಪ್ರಾವಿ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಇಲ್ಲೇ ಗುಡಿ ನಿಮಗೆ ತೋರಿಸ್ತೀನಿ, ಒಳಗೆ ಹೋಗೋಣ. ಒಳಗೆ ಏನೇನೈತಿ ಎಲ್ಲ ತೋರಿಸ್ತೀನಿ, ಬರೀ ನನ್ನ ಜೊತೆ ಹೋಗೋಣ. ಸ್ನೇಹಿತರೆ, ನೀವೇನು ನೋಡಕ್ಕಲ್ಲ, ಇದು ಸಂಪ್ರಾವಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ನೋಡ್ಬೋದು, ಎಲ್ಲ ಚಂದ ಐತಿ. ಮತ್ತು ಈಚೆ ಕಡೆ ಬಂದ್ರೆ ಈಚೆ ಕಡೆ ಏನೈತೆ ಅಂತಂದ್ರೆ ಅಲ್ಲಿ ಅನ್ನಪ್ರಸಾದದ ಇಲ್ಲೈತಿ. ಸ್ನೇಹಿತರೆ, ಇಲ್ಲಿ ನೀವು ನೋಡತ್ತಾರಲ್ಲ, ಇದು ಅನ್ನಪ್ರಸಾದದ ವ್ಯವಸ್ಥೆ ಇಲ್ಲೇ ಇರ್ತೈತಿ. ಯಾವಾಗ ಅಂತಂದ್ರೆ ಅಮಾವಾಸ್ಯೆಗೊಮ್ಮೆ ಕಾಯಂ ಇರ್ತೈತಿ, ಮತ್ತು ಶ್ರಾವಣ ಅಮಾವಾಸ್ಯೆಗೊಮ್ಮೆ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಇರ್ತೈತಿ. ನೋಡ್ಬೋದು ನೀವು. ಸ್ನೇಹಿತರೆ, ನೀವೇನು ನೋಡತ್ತಾರಲ್ಲ, ಇದು ಲಕ್ಷ ದೀಪೋತ್ಸವದ ಪ್ಲೇಸ. ಇಲ್ಲೇ ಮೊನ್ನೆ ಅಂದ್ರೆ ಶ್ರಾವಣದ ಕಡೆ ಸೋಮವಾರ ಇಲ್ಲೇ ಲಕ್ಷ ದೀಪೋತ್ಸವ ಆಕೈತಿ, ಮೈನ್ ಮುಗಿದು ಹೋಗ್ತದೆ. ನಾವೀಗ ಎಲ್ಲಿ ಹೊಂಟೇವೆ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರು ಏನು ಸುಟ್ಟಿರ್ತಾರಲ್ಲ ಕಚೇರಿ ಹೆಸರು ಏನಂತಂದ್ರೆ ಮಾಮಲೆದಾರ್ ಕಚೇರಿ. ಈಗ ಅಲ್ಲಿ ಹೋಗೋಣ, ಬರೀ ನನ್ನ ಜೊತೆ ನಾ ಆ ಕಚೇರಿ ತೋರಿಸ್ತೇನೆ. ಸ್ನೇಹಿತರೆ, ಈಗ ನಾವು ಎಲ್ಲಿದ್ದೇವೆ ಅಂತಂದ್ರ ಮಾಮಲೆದಾರ್ ಕಚೇರಿ ಆಗದೇವಿ. ಮಾಮಲೆದಾರ್ ಕಚೇರಿ ಅಂತಂದ್ರ ಅದ ರಾಯಣ್ಣವ್ರನ್ನ ಏನ ಜೈಲಿ ಹಾಕಿರ್ತಾರಲ್ಲ ಅವರು, ಅವಾಗ ರಾಯಣ್ಣವ್ರಿಗೆ ಕೋಪ ಬಂದು ಕಚೇರಿಗೆ ಏನ ಸುಟ್ಟಿರ್ತಾರಲ್ಲ ಆ ಕಚೇರಿ ಒಳಗೆ ನಾವದೇವಿ. ಈಗ ನೀವು ನೋಡ್ಬೋದು, ಇಲ್ಲೆಲ್ಲ ಕಾಣತೈತಿ. ವಿಶೇಷತೆ ಏನಂತಂದ್ರ, ಆ ರಾಣಿ ಚೆನ್ನಮ್ಮವ್ರನ್ನ ಏನ ಬೈಲಹೊಂಗಲ ಗ್ರಾಮದಾಗ ಜೈಲ್ ಹಾಕಿದ್ರಲ್ಲ, ಅಲ್ಲಿ ಒಯ್ಯಕ್ಕಿಂತ ಮೊದಲ ಈ ಸಂಪ್ರಾವಿ ಜೈಲ್ದಾಗ ಒಮ್ಮೆ ಇಟ್ಟಿದ್ರು. ಒಂದ್ ದಿವ್ಸ ಇಟ್ಟು ಕಾಸ ಅವ್ರನ್ನ ಅಲ್ಲಿ ಓದಾರು. ಇಲ್ಲಿ ನೀವು ನೋಡ್ಬೋದು, ಇವ ಜೈಲ್ಗಳು 3 ಜೈಲ್ ಅದಾವು. ಇದ್ರಾಗ ಒಂದ್ ಕಡೆ ಅವ್ರನ್ನ ಇಟ್ಟಿದ್ರು. ಈಗ ನಾವ್ ಎಲ್ಲಿ ಹೋಗ್ತೇವೆ ಅಂತಂದ್ರ, ಈ ಸಂಪ್ರಾವಿ ಗ್ರಾಮದ ಪ್ರಾಚೀನ ಕಾಲದಾಗ ಏನ ಒಂದ ಮಸೀದಿ ಇತ್ತು. ಆ ಮಸೀದಿ ಅನ್ನೋದಕ್ಕಿಂತ ಅದಕ್ಕ 2ನೇ ಗೋಲ್ ಗುಮ್ಮಟ್ ಅಂತಂದ್ರು ಅದಕ್ಕೇನ ತಪ್ಪಾಗುಲ್ಲದು, ಯಾಕಂದ್ರೆ ಅದ ಸೇಮ ಐತದು. ಈಗ ನಾವು ಅಲ್ಲಿ ಹೋಗೋಣ, ಬರೀ ಅಲ್ಲಿ ಹೋಗಿ ಸಿಗ್ತಾನೆ ನಿಮ್ಗ ನನ್ನ ಜೊತೆ. ಸ್ನೇಹಿತರೆ, ನೀವು ಏನೀಗ ಆದ ಮಸೀದಿ ನೋಡಿದ್ರಲ್ಲ, ಇದು ಸಂಪ್ರಾವಿ ಗ್ರಾಮದ ಪ್ರಾಚೀನದ್ದು ಅಂತಂದ್ರ ಸುಮಾರು 500 ವರ್ಷದ ಕಾಲದ ಹಿಂದಿಂದನೂ ಈ ಮಸೀದಿ. ಇದಕ್ಕೆ ಇನ್ನ ಏನು ಆಗ್ಯಾನೂ ಇಲ್ಲ. ನೋಡ್ಬೋದು ನೀವು, ಎಲ್ಲ ಚಂದ ಐತಿ ಸಂಪ್ರಾವಿ ಗ್ರಾಮ ಒಳಗ. ಮತ್ತೆ ಏನೇನದಾವ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇದೇನೈತಲ್ಲ, ನಾವೀಗ ಎಲ್ಲಿದ್ದೇವೆ ಅಂತಂದ್ರೆ ಸಂಪ್ರಾವಿ ಗ್ರಾಮದ ಪ್ರಾಚೀನ ಕಾಲದ ಮಾರುತಿ ದೇವಸ್ಥಾನದಲ್ಲಿ ಅದೇವಿ. ಈಗ ಏನಿಲ್ಲ, ಏನ್ ಹಿಂದೆ ಕಾಣತ್ತಲ್ಲ ಇದ ಗುಡಿ. ಬರೀ ಅಲ್ಲಿ ಒಳಗೆ ಹೋಗೋ ಸಿಗೋಣ, ಏನೇನೈತೆ ಅನ್ನೋ ತೋರಿಸ್ತೀನಿ ನಿಮ್ಗೆ, ಬರೀ ಹೋಗೋಣ. ಸ್ನೇಹಿತರೆ, ಈಗ ನೀವು ಏನ್ ನೋಡಿದ್ರಲ್ಲ, ಇದು ಸಂಪ್ರಾವಿ ಗ್ರಾಮದ ಪ್ರಾಚೀನ ಕಾಲದ ಮಾರುತಿ ದೇವಸ್ಥಾನ. ನೋಡಾಕ ಎಷ್ಟ್ ಚಂದ ಐತಿ, ನೀವು ಬರೀ ಒಮ್ಮೆ. ಮತ್ತ ಇದು ಇನ್ನ ಇಂಪ್ರೂವ್ ಆಕತೈತಿ, ಚಂದ ಐತಿ ನೋಡಾಕ. ಈಗ ನಾವು ಎಲ್ಲಿ ಹೊಂಟೇವೆ ಅಂತಂದ್ರ ಸಂಪ್ರಾವಿ ಗ್ರಾಮದ ತಿಗಡಿ ಬಾವಿ ಹೊಂಟೇವಿ. ತಿಗಡಿ ಬಾವಿ ಎಷ್ಟ್ ಚಂದ ಐತಿ ಅಂದ್ರ ಅದು ಕಲ್ಲಿಲ್ಲದ, ಅದು ಪ್ರಾಚೀನ ಕಾಲದನ. ನಾನ್ ನಿಮ್ಗ ಆ ಬಾವಿ ತೋರಿಸ್ತೀನಿ, ಬರೀ ಹೋಗೋಣ ನನ್ನ ಜೊತೆ.
ಈಗ ನೀವೇನು ನೋಡಿದ್ರಲ್ಲ, ಇದು ತಿಗಡಿ ಬಾವಿ ಚಂದ ಇತ್ತು. ಇದು ಪ್ರಾಚೀನ ಕಾಲದನ ತಿಗಡಿ ಬಾವಿ ಅನ್ನೋದಕ್ಕಿಂತ ಇದು ಸಪ್ರಾದಾಗ ಐತಿ. ಹಿಂಗೇನಿದೆ ಮ್ಯಾಗ ಒಂದು ಕ್ರಾಸ್ ಹೋಗೈತಿ, ಅದು ತಿಗಡಿ ಹೋಗ್ತೈತಿ. ಆ ಜನರು ನೋಡಿದ್ರೆ ಅದಕ್ಕೆ ತಿಗಡಿ ಬಾವಿ ಅನ್ಕೊಂತಾನೆ ಬಂದಾರು. ಸ್ನೇಹಿತರೆ, ಸಂಪಾದ ಗ್ರಾಮದ ಪ್ರಾಚೀನ ಕಾಲದ ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟೆಲ್ಲ ವಿಷಯಗಳನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ಇವ್ರು ಯಾರು ಅಂತಂದ್ರೆ ಸಂಪಾದ ಗ್ರಾಮದ ನಿವಾಸಿಯವರು ಅಭಿಷೇಕ್ ಅವರು, ನನ್ನ ಸ್ನೇಹಿತ. ಒಂದೆರಡು ಮಾತು ಮಾತಾಡ್ತಾನು. ಸ್ನೇಹಿತರೆ ನಮಸ್ಕಾರ. ನೀವು ನೋಡಿದ್ರಿ ಇದುವರೆಗೂ ಸಚಿನ್ ವಾಲಿ ಅವರು ತುಂಬ ಚೆನ್ನಾಗಿ ನಮ್ಮ ಊರಿನ ಬಗ್ಗೆ ತಿಳಿಸ್ಕೊಟ್ಟಾರ. ನಿಮ್ಮ ಊರಿನ ಬಗ್ಗೆ ಯಾವುದಾದ್ರೂ ಅಂತ ವಿಡಿಯೋ ಮಾಡ್ಬೇಕಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದ ಹೇಳ್ತಾ ಇದ್ದೀನಿ. ಸಚಿನ್ ಅವರೇ, ನಮ್ಮ ಊರಿನ ಬಗ್ಗೆ ಹೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.